ಕೊರೋನಾ ಎರಡನೇ ಅಲೆ ಲಾಕ್ಡೌನ್ ಕರ್ಫ್ಯೂನಿಂದಾಗಿ ಈಗಾಗಲೇ ರಕ್ತ ಸಂಗ್ರಹ ಪ್ರಮಾಣ ಕುಸಿದಿದ್ದು ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ತಲೆದೋರಿದೆ. ಈ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾತೃ ಮಂಡಳಿ, ದುರ್ಗವಾಹಿನಿ, ಶಿವಶಕ್ತಿ ಶಾಖೆ ಆದ್ಯಪಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿ ಆದ್ಯಪಾಡಿ ಇದರ ಜಂಟಿ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಮಂಗಳೂರು ಹೊರವಲಯದ ಬಜ್ಪೆ ಆದ್ಯಪಾಡಿಯಲ್ಲಿ ನಡೆಯಿತು. ಎಜೆ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ರಕ್ತದಾನ ಶಿಬಿರದಲ್ಲಿ ಅನೇಕ ಮಂದಿ ರಕ್ತದಾನ ಮಾಡಿದರು. ಇನ್ನು ಈ ಸಂದರ್ಭ ಜಿಲ್ಲೆಯ ಸಹ ಸತ್ಸಂಗ್ ಪ್ರಮುಖರಾದ ವಸಂತ್ ಸುವರ್ಣ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ವಿಶ್ವನಾಥ್ ಶೆಟ್ಟಿ, ಕಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮೇಶ್ ಮೂಲ್ಯ, ಮಂಗಳೂರು ಉತ್ತರ ಮಂಡಲದ ಉಪಾಧ್ಯಕ್ಷೆ ಅಮೃತ್ ಲಾಲ್ ಡಿಸೋಜಾ, ಚಂದ್ರಕಾಂತ್ ದೇವಾಡಿಗ, ರಜನಿಕಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. करोति कल्याणं आरोग्यं सुख संपदा शत्रुबुद्धि विनाशाय।